ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾತನಾಡ್ತಿರೋದು ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ, ಅಂತಂದರೆ ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ. ವೇಸ್ಟ್ ಇದ್ದಿದ್ದೆ, ಸುತ್ತಮುತ್ತ ವೇಸ್ಟ್ ಇರ್ತವೆ, ನಮ್ಮ ಮೈಂಡಲ್ಲೂ ಎಷ್ಟೋ ಒಂದು ವೇಸ್ಟ್ ಇರ್ತದೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ ಮೈಂಡ್ ಈಸ್ ನಾಟ್ ಅ ಪ್ಲೇಸ್ ಟು ಕೀಪ್ ಆಲ್ ದ ವೇಸ್ಟ್ ಥಿಂಗ್ಸ್, ಬಟ್ ಪ್ಲೀಸ್ ಇನ್ಕಲ್ಕೇಟ್ ಓನ್ಲಿ ಲವ್ ಇನ್ ಯೋರ್ ಮೈಂಡ್ ಅಂತ. ಸೊ ಇದು ನಮ್ಮ ಮನಸ್ಸಲ್ಲೂ ಕೂಡ ವೇಸ್ಟ್ ಇರ್ತದೆ. ಅದ್ರ ಬಗ್ಗೆ ನಾವು ಬೇರೆದೇ ವಿಚಾರದಲ್ಲಿ ಬೇರೆದೇ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋಣ. ಆದರೆ ನಾವೇ ಕ್ರಿಯೇಟ್ ಮಾಡುವಂಥ ವೇಸ್ಟ್ಗಳು, ಈಗ ನಮ್ಮ ಮನೇಲಿ ನಾವು ಕಸವನ್ನು ತೆಗಿತೇವೆ, ನಮ್ಮ ಮನೇಲಿ ನಾವು ಒಂದಿಷ್ಟು ಅಡುಗೆ ಮಾಡಬೇಕಾದ್ರೆ ಒಂದು ವೇಸ್ಟ್ ಆಗುತ್ತೆ, ಎಷ್ಟೋ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನು ತರ್ತೇವೆ, ಅಲ್ಲಿ ವೇಸ್ಟ್ ಆಗುತ್ತೆ. ಸೊ ವೇಸ್ಟ್ ಒಟ್ಟಾಗಿ ಒಂದಿಷ್ಟು ವೇಸ್ಟ್ ಅಂತ ಇರ್ತದೆ. ನಾವು ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್ಲಿ ನಾವು ಮಾತನಾಡಬೇಕಾಗಿದೆ. ಜೊತೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ಕೂಡ ಅದೇ, ನಮ್ಮ ಇಡೀ ಭಾರತ ದೇಶ ಸ್ವಚ್ಛ ಭಾರತ ಆಗಬೇಕು. ಆ ನಿಟ್ಟಿನಲ್ಲಿ ಅಭಿಯಾನ ನಡೀತಾ ಇರೋದ್ರ ಬಗ್ಗೆ ಕೂಡ ನಿಮಗೆಲ್ಲರಿಗೂ ಮಾಹಿತಿ ಇದೆ. ಮತ್ತು ಬೇರೆ ಬೇರೆ ಕಡೆ ಇಡೀ ದೇಶದಾದ್ಯಂತ ಎಲ್ಲ ಜಾತಿ ಮತ ಪಕ್ಷ ಎಲ್ಲವನ್ನು ಮೀರಿ ಎಲ್ಲರೂ ಅದಕ್ಕೊಂದು ಸಪೋರ್ಟ್ ಮಾಡ್ತಾ ಇರೋಂಥದ್ದು ಕೂಡ ಶ್ಲಾಘನೀಯ. ಈ ಹೊತ್ತಿನಲ್ಲಿ ಈಗಷ್ಟೇ ನೀವು ನೋಡಿರುವಂಥ ಗೆಸ್ಟ್ ಅವರು ಮತ್ತೆ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಇದ್ದಾರೆ. ಕಾರ್ಕಳ ಪುರಸಭೆಯ ಆಡಳಿತಾಧಿಕಾರಿ ಶ್ರೀ ರಾಯಪ್ಪ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ. ನೀವು ತುಂಬ ಸುದ್ದಿಯಲ್ಲಿರ್ತೀರಿ ನೋಡಿ ಯಾವತ್ತು, ಅಂದರೆ ನಿಮ್ಮಂಥ ಅಧಿಕಾರಿಗಳು ಬೇಕು ಅಂತ ನಮ್ಮ ಸುದ್ದಿಗಳಲ್ಲಿ ನೀವು ಆಗಾಗ ಕಾಣಿಸ್ತಾ ಇರ್ತೀರಿ. ಮತ್ತು ನೀವು ಕಾರ್ಕಳಕ್ಕೆ ಬಂದ ನಂತರ ಅಲ್ಲಿ ಮಾಡಿರುವಂತಹ ಒಂದಿಷ್ಟು ಬದಲಾವಣೆಗಳ ಬಗ್ಗೆ ಖಂಡಿತ ಮಾಧ್ಯಮದ ಮಿತ್ರರ ಪರವಾಗಿ ಮತ್ತು ನಮ್ಮ ಇಡೀ ತಂಡದ ಪರವಾಗಿ ನಿಮಗೊಂದು ಅಭಿನಂದನೆಗಳನ್ನು ಹೇಳಿ ನಾನು ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಈಗ ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಉಳ್ಳವರು ನೀವು, ಮತ್ತು ಅದಕ್ಕೆ ಬೇಕಾದಂಥ ಸಾಕಷ್ಟು ಕೆಲಸಗಳನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ನನಗೆ ಹೇಳಿ ಸರ್, ಘನತ್ಯಾಜ್ಯ ನಿರ್ವಹಣೆ ಆರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಮತ್ತು ಹೇಗೆ? ಮುಖ್ಯವಾಗಿ ನಗರಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆ ದೊಡ್ಡ ಸಮಸ್ಯೆಯಾಗಿ ಪರಿಣಾಮ ಮಾಡ್ತಾ ಇದೆ. ಮುಖ್ಯವಾಗಿ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ತ್ಯಾಜ್ಯ ಅಂದ್ರೇನು, ಅದರಲ್ಲಿ ಯಾವ್ಯಾವ ತ್ಯಾಜ್ಯ ಬರ್ತದೆ, ಜನರಿಗೆ ಮುಖ್ಯವಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಈಗ ನಮ್ಮ ಮನೆಯಲ್ಲಿ ಬರುವಂಥ ಕಸವನ್ನು ಯಾವ ರೀತಿ ನಾವು ವಿಲೇವಾರಿ ಮಾಡಬೇಕು, ಫಸ್ಟ್ ಜನರಿಗೆ ತಿಳುವಳಿಕೆ ಕೊಡಬೇಕು. ಇಲ್ಲಿದ್ರೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಸಗ್ರಿಗೇಷನ್ ಬಗ್ಗೆ ಒತ್ತು ಕೊಡಬೇಕು. ಓಕೆ. ಮುಖ್ಯವಾಗಿ ಮಹಿಳೆಯರಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಅವರು ಅಡುಗೆ ಮಾಡೋದು, ಅಲ್ಲಿಂದ ಕಸ ಬರುವಾಗ ಅವರು ಅಲ್ಲೇ ಸಗ್ರಿಗೇಷನ್ ಮಾಡಬೇಕು. ಹಸಿ ಕಸ, ಒಣ ಕಸ, ಪೇಟೆಯಿಂದ ಬರುವಂಥ ಪ್ಲಾಸ್ಟಿಕ್ಗಳನ್ನು ಪ್ರತ್ಯೇಕಿಸಬೇಕು. ಹಾಲಿನ ಪ್ಯಾಕೆಟ್ಗಳನ್ನು ತೊಳೆದು ಕ್ಲೀನಾಗಿ ಒಂದು ಕಡೆ ಇಡಬೇಕು, ಹಸಿ ಕಸವನ್ನು ಒಂದು ಕಡೆ ಇಡಬೇಕು. ಈ ರೀತಿ ಪ್ರತಿಯೊಬ್ಬ ಹೋಟೆಲ್ಗಳಿಗೆ, ಮಂಟಪಗಳಲ್ಲಿ ಮತ್ತು ನಗರ ಪ್ರದೇಶದಲ್ಲಿರುವಂಥ ಎಲ್ಲ ಮನೆಯವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಖಂಡಿತವಾಗಿಯೂ ಸಾಧ್ಯ ಉಂಟು ಇದನ್ನು ನಿರ್ವಹಣೆ ಮಾಡಲಿಕ್ಕೆ. ಓಕೆ. ಒಟ್ಟಿನಲ್ಲಿ ನಾವು ಆ ವೇಸ್ಟ್ಗಳನ್ನು ಒಂದು, ಅದು ವೇಸ್ಟ್ ಅಂತ ನಾವು ಅದನ್ನು ವೇಸ್ಟ್ ಮಾಡದೆ ಅದಕ್ಕೆ ಒಂದು ಸ್ವಲ್ಪ ಒತ್ತನ್ನು ಕೊಟ್ಟು ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡೋ ವಿಚಾರ ಬಗ್ಗೆ ನೀವು ಮಾತನಾಡ್ತಿದ್ದೀರಿ. ಸರ್, ನೀವಲ್ಲೊಂದು ಮಾತಿನಲ್ಲಿ ಒಂದೆರಡು ವಿಚಾರವನ್ನು ಹೇಳಿದ್ರಿ, ಹಸಿ ಕಸ ಮತ್ತು ಒಣ ಕಸ ಅಂತ ಪ್ರತ್ಯೇಕವಾಗಿ ಮಾಡಬೇಕು, ಮತ್ತು ಈ ಹಾಲಿನ ಪ್ಯಾಕೆಟ್ಗಳನ್ನು ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಅಂತ. ಸರ್, ನಾವು ಬೇಸಿಕ್ ಆಗಿ ಮಾತನಾಡೋಣ. ನಮ್ಮ ಮನೆಯಲ್ಲಿ ನಾವು ಕಸವನ್ನು ವಿಲೇವಾರಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಮನೆಯಲ್ಲಿ ನಾನು ಕಸ ವಿಲೇವಾರಿ ನಾನು ಹೇಗೆ ಮಾಡಬೇಕು ಹೇಳಿ ನನಗೆ. ನೀವು ಮನೆಯಲ್ಲಿ ಅಡುಗೆ ಮಾಡಿದಾಗ ನಿಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಕಸ ಬರ್ತದೆ. ಒಬ್ಬ ಮನುಷ್ಯನಿಂದ 2.4 ಗ್ರಾಮಷ್ಟು ಕಸ ಉತ್ಪತ್ತಿ ಆಗ್ತದೆ. 5 ಗಂಡ ಹೆಂಡತಿ ಮತ್ತು 3 ಜನ ಮಕ್ಕಳಿದ್ರೆ ಒಂದು ದಿವಸಕ್ಕೆ 4ರಿಂದ 5 ಕೆಜಿ ಕಸ ಬರ್ತದೆ. 4ರಿಂದ 5 ಕೆಜಿ. ಅದರಲ್ಲಿ ನೀವೇನು ಮಾಡಬೇಕು, ಹಸಿ ಕಸವನ್ನು ಅಡುಗೆ ಮಾಡುವಾಗಲೇ ಅದನ್ನು ಪ್ರತ್ಯೇಕವಾಗಿ ಒಂದು ಡಸ್ಟ್ಬಿನ್ ಇಡಬೇಕು, ಪ್ರತ್ಯೇಕವಾಗಿ ಸಂಗ್ರಹಿಸಬೇಕು. ನೀವು ಮಾರ್ಕೆಟಿಂದ ಇವತ್ತು ಮಾರ್ಕೆಟ್ಗೆ ಹೋದರೆ ಪ್ಲಾಸ್ಟಿಕ್ ಕವರ್ಗಳೇ ಹೆಚ್ಚು ಅಲ್ವಾ. ತರಕಾರಿ ತಗೊಂಡ್ರೆ ಕೊಡ್ತಾರೆ, ನೀವು ಸ್ವೀಟ್ ಅಂಗಡಿಗೆ ಹೋದರೂ ಅದನ್ನೇ ಕೊಡ್ತಾರೆ. ಕವರ್ಗಳ ಮೇಲೆ ಕವರ್ ನಾವು ಮನೆಗೆ ತರ್ತೀವಿ, ಅದನ್ನು ಕಡಿಮೆ ಮಾಡಬೇಕು. ತಂದರೂ ಪರವಾಗಿಲ್ಲ, ಅದನ್ನು ಸಪ್ರೇಟಾಗಿ ಇಟ್ಟು ಅದನ್ನು ಪ್ರತ್ಯೇಕವಾಗಿ ಸಂಗ್ರಹ ಮಾಡಬೇಕು. ತುಂಬ ಆದಮೇಲೆ ಅದನ್ನು ಗಾಡಿಗೆ, ಮುನ್ಸಿಪಾಲ್ಟಿಗೆ ಅಥವಾ ಪ್ರತ್ಯೇಕವಾಗಿ ಕೊಟ್ಟರೆ ಅದು ಯೂಸ್ ಆಗ್ತದೆ. ಮತ್ತು ಹಸಿ ಕಸ ಉಂಟಲ್ಲ, ಡೈಲಿ ನೀವೇನು ಮಾಡಬೇಕು, ಸಂಗ್ರಹ ಮಾಡಿ. ನೀವು ನಿಮ್ಮ ಮನೆಯಲ್ಲಿ ಎಲ್ಲೂ ಹೊರಗಡೆ ಜಾಗ ಇಲ್ಲ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ದರೆ ಅದನ್ನು ಗೊಬ್ಬರವಾಗಿ ಮಾಡಿ ಗಿಡಗಳು ಬೆಳೆಸಿದರೆ ಕಸದ ಪ್ರಮಾಣ ಕಡಿಮೆ ಆಗ್ತದೆ. ಅಥವಾ ನಿಮ್ಮ ಕಡೆ ಜಾಗ ಇರಲಿದ್ದಿದ್ರೆ ಅದು ಪುರಸಭೆಯೋ ಅಥವಾ ಪಂಚಾಯಿತಿಯೋ ಬರುವಂಥ ಗಾಡಿಗಳಿಗೆ ನೀವು ಅದನ್ನು ಕೊಡಬೇಕು ಕಡ್ಡಾಯವಾಗಿ. ಹೊರಗಡೆ ಎಲ್ಲೂ ಹಾಕಬಾರ್ದು, ರಸ್ತೆ ಬದಿ, ಖಾಲಿ ಜಾಗಗಳಲ್ಲಿ ಮತ್ತು ಸುತ್ತಮುತ್ತ ಎಲ್ಲೂ ನೀರರಿಯುವಂಥ ಪ್ಲೇಸ್ಗಳಲ್ಲಿ ಹಾಕಬಾರ್ದು. ಅದರಿಂದ ಸೊಳ್ಳೆ ಉತ್ಪತ್ತಿ ಆಗ್ತದೆ ಮತ್ತು ಸಾಂಕ್ರಾಮಿಕ ರೋಗ ಬರಲಿಕ್ಕೆ ಸಾಧ್ಯತೆ ಉಂಟು. ಈ ರೀತಿ ನಿರ್ವಹಣೆ ಮಾಡೋದ್ರಿಂದ ನಮ್ಮ ಮನೆ ಸುತ್ತಲೂ ಸ್ವಚ್ಛವಾಗಿರ್ತಾರೆ, ಅಂಗಳೆಲ್ಲ ಸುತ್ತಮುತ್ತಲು ಜನರು ಆರೋಗ್ಯವಾಗಿ ಇರ್ತಾರೆ. ಅಲ್ಲ ಸರ್, ಈಗ ಅಡಿಗೆ ಮಾಡಬೇಕಾದ್ರೆ ಬರುವಂಥ ವೇಸ್ಟ್ಗಳನ್ನು ಅದನ್ನು ನಾವು ಹೇಗೆ, ಅಂದರೆ ಹೇಗೆ ಉದಾಹರಣೆ ಡೀಟೇಲ್ ಆಗಿ ಉದಾಹರಣೆ, ನೀವು ಈಗ ತರಕಾರಿ, ಟೊಮೊಟೊ ತರ್ತೀವಿ ನಾವು. ತರಕಾರಿ ತಂದು ಒಂದು ಪದಾರ್ಥ ಮಾಡಬೇಕಾದ್ರೆ ಅದರಲ್ಲಿ ಬೀನ್ಸ್ ಇರ್ತದೆ, ಟೊಮೊಟೊ ಹಾಕಬೇಕು, ಮತ್ತು ಬೇರೆ ಬೇರೆ ತರಕಾರಿ ಇರ್ತದೆ. ಕಟ್ ಮಾಡುವಾಗ ಒಳ್ಳೆಯದನ್ನು ನಾವು ಒಂದು ಕಡೆ ಇರ್ತೀವಿ, ಈ ಕಟ್ ಮಾಡಿದ ವೇಸ್ಟೇಜ್ ಎಲ್ಲ ಒಂದು ಕಡೆ ಬರ್ತದೆ. ಅದನ್ನು ನೀವು ಸರಿಯಾಗಿ
ಒಂದು ಬಾಕ್ಸಲ್ಲಿ ಹಾಕಬೇಕು ಅಥವಾ ಬಿನ್ನಲ್ಲಿ. ನಾವು ಉದಾಹರಣೆ ಬಾಕ್ಸ್ ಅಂತ ಬಿನ್ ಹೇಳ್ತೇವೆ, ಅದ್ರಲ್ಲಿ ಹಾಕ್ಬೇಕು. ಅಥವಾ ಉಳಿದಿದ್ದ ಅನ್ನ ಇರ್ಬೋದು, ಪದಾರ್ಥ ಉಳಿತದೆ, ಅದನ್ನೆಲ್ಲ ಒಂದರಲ್ಲಿ ಹಾಕ್ಬೇಕು. ಅದರಲ್ಲಿ ಕುಳಿಯೋದೆಲ್ಲ ಒಂದರಲ್ಲಿ ಹಾಕ್ಬೇಕು. ನೀವು ಉದಾಹರಣೆ ಬಾಳೆಹಣ್ಣು ತರ್ತೀರಿ, ಸಿಪ್ಪೆ, ಅದು ಸಿಪ್ಪೆ ವೇಸ್ಟೇಜ್, ಅದು ಕುಳಿತದೆ, ಅದನ್ನ ಹಾಕ್ಬೇಕು. ಅದರಲ್ಲೆಲ್ಲ ಪ್ರತಿಯೊಂದು ಕುಳಿಯೋದೆಲ್ಲ ಒಂದರಲ್ಲಿ ಹಾಕ್ಬೇಕಾಗ್ತದೆ. ಓಕೆ ಓಕೆ ಓಕೆ, ಆ ಥರ ರೈಟ್. ಆಮೇಲೆ ಈಗ ತಿಂಗಳ ಮೊದಲನೇ ವಾರದಲ್ಲಿ ನಾವು ಸಾಮಾನು ಏನು ತರ್ತೇವೆ, ಜೀನ್ಸ್ ಇದು ಇದೆಲ್ಲ ತರ್ತೇವೆ ಅಂಗಡಿಯಿಂದೆಲ್ಲ ನಾವು ತಗೊಂಡ್ಬರ್ತೇವೆ. ಅಲ್ಲಿ ತುಂಬ ಪ್ಯಾಕೆಟ್ಸ್ಗಳಿರ್ತವೆ. ನಾವು ಅದನ್ನು ಆ ಪ್ಯಾಕೆಟ್ಸ್ಗಳನ್ನು ಹೇಗೆ ಮ್ಯಾನೇಜ್ ಮಾಡೋದು? ನೀವು ಈಗ ಮನೆಗೆ ಬರುವಾಗ ಕೆಲವರು ಏನು ಮಾಡ್ತಾರೆ, ಆ ಪ್ಯಾಕೆಟ್ ತೆಗೆದು ಬಾಕ್ಸ್ಗೆಲ್ಲ ಫಿಲ್ ಮಾಡ್ತಾರೆ ಲೇಡೀಸ್ ಎಲ್ಲ. ಆ ಪ್ರತಿಯೊಂದು ಕವರ್ಗಳನ್ನು ಉದಾಹರಣೆ ನೀವು ಎಲ್ಲ ಕವರ್ಗಳನ್ನು ಸಪ್ರೇಟಾಗಿ ತೆಗೆದಿಡಬೇಕು. ಪ್ರತ್ಯೇಕವಾಗಿ ಕ್ಲೀನಾಗಿ ಎಣ್ಣೆ ಪ್ಯಾಕೆಟ್ ಮತ್ತು ಹಾಲಿನ ಪ್ಯಾಕೆಟ್ ಮತ್ತು ತೊಳಿಬೇಕಾಗ್ತದೆ. ಉಳಿದಂಥ ಒಣ ಪದಾರ್ಥಗಳಿರುವಂಥ ಪ್ಯಾಕೆಟು, ನೀವು ಸಕ್ಕರೆ ಇರ್ಬೋದು ಅಥವಾ ಕಡಲೆ ಇರ್ಬೋದು, ಇದನ್ನು ಪ್ರಾಬ್ಲಮ್ ಬರುವುದಿಲ್ಲ. ನೀವು ಏನು ಹಾಲಿನ ಪ್ಯಾಕೆಟಲ್ಲಿ ಸ್ವಲ್ಪ ಹಾಲಿದ್ರೆ 2 ದಿವಸ ಆದರೂ ಹುಳ ಆಗ್ತದೆ. ಅದನ್ನು ಪ್ರತ್ಯೇಕ ತೊಳೆದು ನೀವು ಸಪ್ರೇಟಾಗಿಟ್ಟು ಒಂದು ಕಡೆ ಕ್ಲೀನಾಗಿ ಜೋಡಿಸಿಟ್ಟು ಅದನ್ನು ಕಟ್ಟಿಡಬೇಕಾಗ್ತದೆ. ನೀಟಾಗಿ ಒಂದು ಸಿಸ್ಟಮೆಟಿಕ್ ಆಗಿರ್ಬೇಕಾಗ್ತದೆ. ಹಾಗಿದ್ರೆ ಒಳ್ಳೇದಾಗ್ತದೆ. ಓಕೆ ಓಕೆ ಸರ್. ಅಲ್ಲ, ಅದನ್ನು ಒಟ್ಟು ಮಾಡಿ ಒಂದಿಷ್ಟು ಆದ ನಂತರ ಅದರಿಂದ ಆಗುವಂಥ ಉಪಯೋಗ ಏನು ಸರ್? ಮರುಬಳಕೆ ಮಾಡ್ಬೋದು. ಇವತ್ತು ಪ್ಲಾಸ್ಟಿಕ್ಗಳನ್ನು ನಿಮ್ಗೆ ಗೊತ್ತಿಲ್ಲ, ಇವತ್ತು ಒಳ್ಳೆ ಪ್ಲಾಸ್ಟಿಕ್ಕಿಂದ ಡಾಂಬರ್ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ಚೆನ್ನೈಲಿ ಮತ್ತು ಬೆಂಗಳೂರಲ್ಲಿ. ಮತ್ತು ಡೀಸೆಲ್ ಉತ್ಪತ್ತಿ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಅದು ಆಗಲಿಲ್ಲ, ಪುಣೆಯಲ್ಲಿ ಆಗ್ತಾ ಇದೆ, ಪುಣೆ ಮಾತ್ರ, ಮತ್ತು ಚೆನ್ನೈಲಿ ಆಗ್ತಾ ಇದೆ. ಬಿಟ್ಟರೆ ನಮಗೆ ಇಲ್ಲೆಲ್ಲೂ ಮಾಡ್ತಾ ಇಲ್ಲ. ನಾವು ಮುನ್ಸಿಪಾಲಿಟಿಗಳಲ್ಲಿ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಆಗದೆ. ಅಟ್ಲೀಸ್ಟ್ ಸಂಗ್ರಹ ಮಾಡಿದ್ರೆ ನಿಮ್ಮ ಗುಜರವ್ರು ಕೊಂಡೋಗ್ತಾರೆ. ಗುಜರಿ ಉಂಟಲ್ಲ, ಒಳ್ಳೆ ಪ್ಲಾಸ್ಟಿಕ್ನ ಕೊಂಡೊಯ್ತಾರೆ, ಗುಜರವ್ರು ಕೊಂಡೊಯ್ತಾರೆ. ಅದನ್ನು ಫುಲ್ ಅದು ಕೂಡ ಅವ್ರು ಬೇರೆ ಕಡೆ ಸಂಗ್ರಹಣೆ ಮಾಡಿ ಬೇರೆ ಡಿಸ್ಪೋಸಲ್ ಮಾಡ್ತಾರೆ. ಓಕೆ ಓಕೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ನಮ್ಮ ಮನೆಯಲ್ಲಿ, ಮನೆ ಬಗ್ಗೆನೇ ನಾನು ಮಾತನಾಡ್ತಿದ್ದೀನಿ. ಮನೆಯಲ್ಲಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟನ್ನು ಸರಿಯಾಗಿ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಮಗೆ ಆಗುವಂಥ ತೊಂದರೆಗಳು ಏನೇನು ಅಂತ ಸರ್? ಉದಾಹರಣೆ, ನೀವು ಎಲ್ಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ಸ್ಮೆಲ್ ಬರ್ತದೆ, ವಾಸನೆ ಬರ್ತದೆ. ಮತ್ತು 2-3 ದಿವಸ ಒಂದೇ ಕಡೆ ಇಡೋದ್ರಿಂದ ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಅದರಲ್ಲಿ ವಾಸನೆಯಿಂದ ನಮಗೆ ಪರಿಸರದಲ್ಲಿ ಸ್ವಲ್ಪ ಒಳ್ಳೆ ಗಾಳಿ ಬರುವುದಿಲ್ಲ, ಕೆಟ್ಟ ವಾಸನೆ ಬರುವುದರಿಂದ ನೀವು ಉದಾಹರಣೆ ರಸ್ತೆ ಬದಿಯಲ್ಲಿ ಎಲ್ಲಾದ್ರೂ ಕಸ ಜಾಸ್ತಿ ಬಿದ್ದಾಗ ಮಿಥೇನವನ್ನ ಒಂದು ಅನಿಲ ಉತ್ಪತ್ತಿ ಆಗ್ತದೆ ಹಸಿ ಕಸದಿಂದ. ಅದು ವೆರಿ ಡೇಂಜರ್ಸ್. ಅದರಿಂದ ಅನೇಕ ಕಾಯಿಲೆಗಳು ಬರ್ತದೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಬೇಕು. ಅವತ್ತೇ ಅದನ್ನು ಡಿಸ್ಪೋಸಲ್ ಮಾಡಬೇಕು. ತಿಂಗಳಗಟ್ಟಲೆ ವಾರಗಟ್ಟಲೆ ಅದನ್ನು ಮನೆಯಲ್ಲಿ 2-3 ದಿವಸ ಇಟ್ಟು ಕೊಟ್ಟರೆ ವಾಸನೆ ಬರ್ತದೆ. ಯಾವುದೇ ಪದಾರ್ಥ ಆಗಲಿ 2-3 ದಿವಸ, ಒಂದು ದಿವಸಕ್ಕೆ ಅಂತ ವಾಸನೆ ಬರೋದಿಲ್ಲ. ಕೊಳೆಯುವಂಥ ಪದಾರ್ಥಕ್ಕೆ 2-3 ದಿವಸ ಆದ್ಕೊಂಡು ಸ್ಮೆಲ್ ಬರ್ತದೆ. ಆದ್ದರಿಂದ ಅದನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ. ಸರ್, ಈಗ ಮನೆಯಲ್ಲಿ ನಾವು ತಯಾರು ಮಾಡಿದಂತಹ ಈ ಅಡುಗೆ ಪದಾರ್ಥಗಳು ಕೂಡ, ಅದು ಕೂಡ ಹೆಚ್ಚಾಗಿ ಎಕ್ಸೆಸ್ ಆಗಿ ಉಳಿದಂಥ ಸಂದರ್ಭದಲ್ಲಿ ಅದು ಕೂಡ ಒಂತರಹದ ವೇಸ್ಟ್. ಆ ವೇಸ್ಟ್ಗಳನ್ನು ಮ್ಯಾನೇಜ್ ಮಾಡೋ ರೀತಿ ಹೇಗೆ? ಸೇಮ್ ಇದೆ. ನೀವು ಆಹಾರ ಇರ್ಬೋದು, ವೆಜ್ ಇರ್ಬೋದು, ನಾನ್ ವೆಜ್ ಇರ್ಬೋದು, ಪ್ರತಿಯೊಂದು ಇದಕ್ಕೆ ಹಾಕ್ಬೋದು, ಕುಳಿಯೋದಕ್ಕೆ ಯೂಸ್ ಆಗ್ತದೆ. ಸಾಂಬಾರು ಮಾತ್ರ ಹಾಕ್ಬೇಡಿ. ಸಾಂಬಾರು ಹಾಕಿದ್ರೆ ಅದು ನೀರು ಅದರಿಂದ ಕೆಳಗೆ ಬೀಳ್ಬೋದು. ಅದು ಸಾಂಬಾರನ್ನೇ ನಿಮ್ಮ ಯಾವುದು ಬೇಸಿನಲ್ಲಿ ಹಾಕಿದ್ರೆ ಅದು, ಅಥವಾ ಅದು ಇದು ಹೋಗ್ತದೆ ಬೇರೆ, ಅಥವಾ ಗಿಡಗಳಿಗೆ ನೀರು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಿದ್ರೆ ಆಗ್ಬೋದು. ಇದು ಕುಳಿಯುವಂಥ ಆಹಾರ ಇರ್ಬೋದು, ನಾನ್ ವೆಜ್ ಇದು ವೇಸ್ಟೇಜ್ ಎಲ್ಲ ಒಂದರಲ್ಲಿ ಹಾಕಿದರೆ ಅದು ಗೊಬ್ಬರ ಆಗಿ ಕೊಳಿತದೆ ಅದು. ಓಕೆ ಸರ್, ಇತ್ತೀಚೆಗೆ ನಾವು ಗಮನಿಸಬೇಕು, ಸ್ವಲ್ಪ ಆ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಡೆಂಗ್ಯೂ ಮತ್ತು ಇಲಿ ಜ್ವರ ಇದೆಲ್ಲವೂ ಕೂಡ ತುಂಬ ಸಾಂಕ್ರಾಮಿಕ ರೋಗಗಳು ಇತ್ತೀಚೆಗೆ ಬಹಳ ಇದೆ ಸರ್. ಇದಕ್ಕೆಲ್ಲ ಕಾರಣ ಅದರಿಂದ ಉತ್ಪತ್ತಿ ಆಗ್ತಾ ಇರುವಂತಹ ಒಂದಿಷ್ಟು ಸೊಳ್ಳೆಗಳು ಅಂತಲೇ ಹೇಳ್ಬೋದು ಏನೋ. ಒಂದು ಕಾರಣ ಇರ್ಬೋದೇನೋ. ಒಬ್ರು ಕರೆ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ ಸರ್. ನಮಸ್ಕಾರ. ಹಲೋ. ನಮಸ್ಕಾರ. ನಮಸ್ತೆ, ಮಾತಾಡಿ. ಮಾತಾಡ್ತಾ ಇದ್ದೇನೆ. ನಮಸ್ತೆ ಮೊಹಮ್ಮದ್, ಹೇಳಿ. ಇದು ತ್ಯಾಜ್ಯ ಮತ್ತು ಇದರ ಎಲ್ಲ ಮತ್ತೆ ಕಸ ಎಲ್ಲ ರಾಶಿಯಾಗಿ ಬೀಳಲು ಪ್ರಾರಂಭವಾದ್ದೇ ಈ ಪ್ಲಾಸ್ಟಿಕ್ ಬಂದ ನಂತರ. ಹೌದು, ಪ್ಲಾಸ್ಟಿಕ್ ಬರೋ ಮುಂಚೆ ಜನರು ಯಾವ ರೀತಿಯಲ್ಲಿ ಆದ್ರೂ ಅವರವರ ಮನೆಯ ಕೆಲಸವನ್ನು ಅವರವರು ಇಲ್ಲವರು ಮಾಡ್ತಾ ಇದ್ರು. ಈ ಪ್ಲಾಸ್ಟಿಕ್ ಬಂದ ಮೇಲೆ ಪ್ಲಾಸ್ಟಿಕ್ ತರುವುದು ವಿಷಯ ಬೇರೆ, ಕಸ ಬಿಸಾಡುವಾಗ ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಬಿಸಾಡ್ತಾರೆ. ಎಲ್ಲದಕ್ಕೂ ನಿಮ್ಮ ಯಾವ ಕಾರ್ಖಾನೆಯಿಂದಲೂ ವಿಷಕಾರಿ. ಎಲ್ಲ ಅಲ್ಲೇ ಕೊಳೆತು ಹೊಳವಾಗಿ ಎಲ್ಲಾದ್ರೂ ಒಂದು ಎಡೆಯಿಂದ ಹೊರ ಬರ್ತದೆ. ಪ್ರತಿ ಒಂದಕ್ಕೂ ಮೂಲ ಪ್ಲಾಸ್ಟಿಕ್. ಇದನ್ನೊಂದು ತಡೆಯುವ ಸಾಧ್ಯತೆ ಇದ್ರೆ ಎಲ್ಲ ಅರ್ಧ ನಮಗೆ ಕೆಲಸ ಕಸ ಇಲಾವರಿಯ ಕೆಲಸ ಆದಂತೆ. ಇದನ್ನೊಂದು ಗ್ರಾಮದಲ್ಲಿ, ಯಾವ ಗ್ರಾಮದಲ್ಲಿ ಆದ್ರೂ ಪ್ಲಾಸ್ಟಿಕ್ ಇಲ್ಲದ ಗ್ರಾಮವನ್ನಾಗಿ ಮಾಡಿ ನಾವು ಮುಂದುವರಿಬೇಕಾಗ್ತದೆ. ಓಕೆ ಓಕೆ, ಒಳ್ಳೆ ನಿಮ್ಮ ಅಭಿಪ್ರಾಯ ತುಂಬ ಚೆನ್ನಾಗಿದೆ. ಹೌದು, ಏನಂತೀರಿ ರಾಯಪ್ಪ ಅವರೇ ಇವ್ರ ಮಾತಿಗೆ?
ಖಂಡಿತ ಇವತ್ತು ಪ್ಲಾಸ್ಟಿಕನ್ನು ತ್ಯಜಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಜೀವನಾಡಿಯಲ್ಲಿ ಒಕ್ಕೋಗಿದೆ ಆಲ್ರೆಡಿ, ತೆಗೆದಕ್ಕೆ ಸಾಧ್ಯನೇ ಇಲ್ಲ ಅಂತೀರಾ? ಮತ್ತೆ ಪ್ಲಾಸ್ಟಿಕ್ ಮುಕ್ತ ನಗರ ಅಂತೆಲ್ಲ ಮಾಡ್ತಾ ಇದಾರಲ್ಲ ಸರ್? ಸಾಧ್ಯವೇ ಇಲ್ಲ. ಯಾಕಂದರೆ ಇವತ್ತು ಪ್ಲಾಸ್ಟಿಕ್ ಪ್ರತಿಯೊಂದರಲ್ಲಿ ಪ್ಲಾಸ್ಟಿಕ್ 0% ಪ್ಲಾಸ್ಟಿಕ್ ಅಂತೆಲ್ಲ ಮಾತಾಡ್ತೀವಿ. ಇಲ್ಲ ಸಾಧ್ಯವೇ ಇಲ್ಲ. ಇವತ್ತು ನಮ್ಮ ಆಹಾರ ಪದಾರ್ಥಗಳು ಉದಾಹರಣೆ ತಯಾರಿಸಿದ ಆಹಾರ ಪದಾರ್ಥಗಳಲ್ಲಿ ಪ್ಲಾಸ್ಟಿಕ್ ಬರ್ತಾಯಿದ್ರು, ಎಲ್ಲವೂ ಪ್ಲಾಸ್ಟಿಕ್. ಆದ್ದರಿಂದ ಪ್ಲಾಸ್ಟಿಕ್ಕು ತ್ಯಜಿಸಕ್ಕೆ ಸಾಧ್ಯ ಇಲ್ಲ. ಆದರೆ ನಿರ್ವಹಣೆ ಸರಿಯಾಗಿ ಮಾಡಿದರೆ ಖಂಡಿತ ನಿಯಂತ್ರಣ ಮಾಡ್ಬೋದು. ಯಾವುದೇ ಆಹಾರ ಪದಾರ್ಥಗಳಲ್ಲಿ ಪ್ಲಾಸ್ಟಿಕಲ್ಲಿ ಕಟ್ಟಿ ಬಿಸಾಡಬೇಡಿ, ತೊಳೆದು. ಈಗ ಉದಾಹರಣೆ ಹೋಟ್ಲಿಂದ ನಾವು ಮಾರ್ಕೆಟಿಂದ ತರುವಂಥ ಪ್ಲಾಸ್ಟಿಕ್ಗಳನ್ನು ಉದಾಹರಣೆ ಆಗಲೇ ಹೇಳಿದ್ದೆ, ಅದನ್ನು ಕ್ಲೀನಾಗಿ ಸ್ವಚ್ಛಗೊಳಿಸಿ ಕ್ಲೀನಾಗಿ ಅದನ್ನು ಕ್ಲೀನಾಗಿ ಒಂದು ಕಡೆ ಇಟ್ಟು ಮರುಬಳಕೆಗೆ ಉಪಯೋಗ ಮಾಡಬಹುದು. ಇವತ್ತು ಮರುಬಳಕೆಗೆ ಬೇಕಾದ ಸಾಧ್ಯತೆ ಇದೆ. ಡಾಂಬರಿಗೆ ಉಪಯೋಗ ಮಾಡಬಹುದು ಇವತ್ತು ಪ್ಲಾಸ್ಟಿಕ್ಗಳನ್ನು. ಈಗ ಡಾಂಬರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಉಪಯೋಗ ಮಾಡಬಹುದು. ಆದರೆ ಸ್ವಚ್ಛವಾಗಿ ಅದರಲ್ಲಿ ಗಲೀಜನ್ನು ತುಂಬಿದರೆ ಮಾತ್ರ ಯಾವುದೇ ಕಾರಣಕ್ಕೂ ಅದು ಉಪಯೋಗ ಮಾಡಲಿಕ್ಕೆ ಬರಲ್ಲ. ಅದು ಮತ್ತೆ ಮುನ್ಸಿಪಾಲಿಟಿಗೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಇವತ್ತು ಸಿಬ್ಬಂದಿ ಕೊರತೆ ಇದೆ. ಅದರಿಂದ ನಾಗರಿಕರು ಅವ್ರ ಮನೆಯಿಂದ ಬರುವಾಗಲೇ ಕ್ಲೀನ್ ಮಾಡಿ ಸ್ವಚ್ಛವಾಗಿಟ್ಟು ಪ್ಲಾಸ್ಟಿಕ್ ಕವರ್ಗಳನ್ನು ಕೊಡಬೇಕು. ಹಾಗಿದ್ದರೆ ಮಾತ್ರ ಅದಕ್ಕೊಂದು ನಿಯಂತ್ರಣ. ಮತ್ತು ಆದಷ್ಟು ಜನರು ಪ್ಲಾಸ್ಟಿಕನ್ನು ಕಡಿಮೆ ಬಳಕೆ ಮಾಡಿ ಬ್ಯಾಗ್ಗಳನ್ನು ಮನೆಯಿಂದ ಕೊಂಡೊಯ್ಯಿಲ್ಲ. ಪೇಪರ್ ಬ್ಯಾಗ್ಸ್ ಬಗ್ಗೆ ಹೇಳ್ತಿದ್ದೀರಿ ನೀವು? ಅಲ್ಲ, ಬೇರೆ ಬ್ಯಾಗ್ ಜನರಲ್ ಆಗಿ ನಾವು ಕೊಂಡೊಯ್ತೀವಿ. ನಾನು ಸಹ 2 ಬ್ಯಾಗ್ ಉಂಟು ಅನ್ನೋದು ಸಂತೆಗೆ ಹೋದ ನನ್ನ ಬ್ಯಾಗ್ ಹಿಡ್ಕೊಂಡು ಪ್ಲಾಸ್ಟಿಕ್ ನನಗೆ ಮುಟ್ಟಲ್ಲ. ಅದು ನಾನು ಯೂಸ್ ಮಾಡ್ತೀನಿ. ಆ ರೀತಿ ಬ್ಯಾಗ್ಗಳು ಸಾಮಾನ್ಯವಾಗಿ ನಾವು ಹಳೆ ಕಾಲದಲ್ಲಿ ಉಪಯೋಗ ಮಾಡ್ತಿದ್ವಿ, ನಮ್ಮ ತಂದೆ ತಾಯಿ ಎಲ್ಲ ಆ ಬ್ಯಾಗ್ಗಳು ನಾವು ಸಂತೆಗೆ ಉಪಯೋಗ ಮಾಡುವ. ಆದಷ್ಟು ಎಲ್ಲವನ್ನೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ. 0% ಪ್ಲಾಸ್ಟಿಕ್ ಮುಕ್ತ ನಗರ ಅಂತ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾದ್ರೆ. ಬಟ್ ಪ್ರಾಬಬ್ಲಿ ಇಂಡಿವಿಜುವಲಿ ನನ್ನ ರೆಸ್ಪಾನ್ಸಿಬಿಲಿಟಿ ಇದು ಅಂತ ನಾನು ನನ್ನ ಪಾಲಿನ ಕರ್ತವ್ಯವನ್ನು ನಾನು ಮಾಡಿದಾಗ, ನಿಮ್ಮ ಪಾಲಿನ ಕರ್ತವ್ಯ ನೀವು ಮಾಡಿದಾಗ ಖಂಡಿತವಾಗಿ 1% ಚೆನ್ನಾಗಿ ಇರುತ್ತೆ ಅಂತ ಖಂಡಿತವಾಗಿ ನಿಯಂತ್ರಣ ಮಾಡ್ಬೋದು. ಎಸ್. ಇನ್ನು ಸುಮ್ಮನೆ ಪೋಸ್ಟ್ ಕೊಟ್ಕೊಂಡು ನಾವು ಕ್ಲೀನ್ ಮಾಡ್ತಾ ಇದೀವಿ ಅಂತ ನಮ್ಮ ಜೀವನದಲ್ಲಿ ಅದು ಯಥಾವತ್ತಾಗಿ ನಾವು ಅನುಸರಿಸಬೇಕು. ಮತ್ತೆ ಇನ್ನೊಬ್ಬರಿಗೆ ಮಾದರಿ ಆಗಿದ್ರೆ ಖಂಡಿತವಾಗಿ ಸಕ್ಸಸ್ ಆಗ್ತದೆ ಅಲ್ವಾ? ಎಸ್, ಖಂಡಿತ ಒಳ್ಳೆ ಮಾತು. ದೊಡ್ಡ ಈಗ ಈ ಇತ್ತೀಚೆಗಿನ ಸರ್ ನೋಡಿ, ಇತ್ತೀಚೆಗಿನ ಪ್ಲಾಸ್ಟಿಕ್ಗಳು ನಾವೀಗ ದೊಡ್ಡ ಬಟ್ಟೆ ಅಂಗಡಿಗೆ ಹೋದಾಗ ಅವ್ರ ಪ್ಲಾಸ್ಟಿಕ್ಗಳು ಚೆನ್ನಾಗಿರ್ತವೆ, ಅದ್ರಲ್ಲಿ ಹೆಸರೆಲ್ಲ ಬರೆದು ತುಂಬ ಚೆನ್ನಾಗಿರ್ತವೆ. ಇತ್ತೀಚೆಗೆ ನಾವು ಪ್ರಾಯಶಃ ನಾವು ಇಲ್ಲಿ ಮಾತಾಡಬೇಕಾಗ್ಬೋದು. ಇತ್ತೀಚೆಗೆ ನಾನು ಹೊರದೇಶಕ್ಕೆ ಹೋಗಿದ್ದೆ, ನಾನು ಏಪ್ರಿಲ್ ತಿಂಗಳಲ್ಲಿ ಹೋಗಿದ್ದೆ. ಅಲ್ಲಿ ಕೂಡ ಪ್ಲಾಸ್ಟಿಕ್ಕನ್ನು ಅವರು ಮ್ಯಾನೇಜ್ ಮಾಡೋಂಥ ರೀತಿ ಇದೆಯಲ್ಲ, ಅವರು ತೊಗೊಂಡು ಹೋಗಿ ಕಡ್ಡಾಯವಾಗಿ ಅಲ್ಲಿ ಹಾಕಲೇಬೇಕು. ಅಲ್ಲಿ ಹಾಕದೇ ಇದ್ದರೆ ಮತ್ತೆ ಅವನು ಅನುಭವಿಸುವಂತಹ ಕೆಲವು ಕಷ್ಟ ಕಾರ್ಪಣ್ಯಗಳಿದೆಯಲ್ಲ, ಅದ್ರ ಬಗ್ಗೆ ನಾವು ಮಾತನಾಡೋಣ. ಈಗ ಇನ್ನೊಬ್ರು ಕರೆ ಮಾಡಿದರೆ ಮಾತಾಡೋಣ. ನಮಸ್ಕಾರ. ಹಲೋ. ನಮಸ್ತೆ, ಹೇಳಿ, ಹೆಸರು ಹೇಳಿ ಸರ್ ಮತ್ತು ಊರು ಹೇಳಿ ನಿಮ್ದು. ಹೇಳಿ ಸುಬೋಧ್ ಅವರೇ. ನೋಡಿ, ರಾಯಪ್ಪ ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕೂತಿದ್ದಾರೆ. ನಿಮ್ಮ ಭಾಗದಲ್ಲಿ ಬಾರಿ ಒಳ್ಳೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಅವರು. ಖಂಡಿತ ರಾಯಪ್ಪನವರನ್ನು ನಾನು ಅತ್ಯಂತ ಗೌರವದಿಂದ ಕಾಣ್ತೇನೆ. ಯಾಕೆ ಹೇಳಿದ್ರೆ ಒಬ್ಬ ಆದರ್ಶ ವ್ಯಕ್ತಿ ತರ ಅವರು, ಆದರ್ಶ ಅಧಿಕಾರಿ ಅವರು. ಹೇಳಿದ್ರೆ ಒಂದು ನಗರವನ್ನ ಸ್ವಚ್ಛವಾಗಿಡಬೇಕು, ಸುಂದರವಾಗಿಡಬೇಕು ಮತ್ತು ಆ ನಗರವನ್ನ ಬೇರೆಯವರು ಮಾದರಿಯಾಗಿ ನೋಡ್ಬೇಕು ಅನ್ನುವಂತ ದೃಷ್ಟಿಯಿಂದ ಒಂದು ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡುವವರು, ನಿರಂತರ ದಿನದ 24 ಗಂಟೆ ಅವರ ಪುರಸಭೆ ಬಗ್ಗೆ ಆಲೋಚನೆ ಮಾಡುವವರು. ಅಂತ ವ್ಯಕ್ತಿ ಒಬ್ಬ ಅಧಿಕಾರಿ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಲಿಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಪಡ್ತಾ ಇದೆ. ಅವರನ್ನು ಕಾರ್ಕಳಕ್ಕೆ ಪ್ರಥಮವಾಗಿ ಬರುವಾಗಿ ಪ್ರಯತ್ನ ಪಟ್ಟು ನಾವು ಇವತ್ತು ಅವ್ರ ಜೊತೆ ಎಲ್ಲ ಕೆಲಸಗಳನ್ನು ನಾವು ಅವರಿಗೆ ನಿರಂತರ ಸಹಕಾರಗಳನ್ನು ಕೊಡ್ತಾ ಇದ್ದೇವೆ. ಮತ್ತೆ ಅವರು ಸ್ವಚ್ಛತೆ ಬಗ್ಗೆ ತೆಗೆದುಕೊಂಡ ಹಲವಾರು ದಿಟ್ಟ ಹೆಜ್ಜೆಗಳನ್ನ ನಿಜವಾಗ್ಲೂ ಅದು ಕರ್ನಾಟಕದ ಜನ ಮೆಚ್ಚಬೇಕು. ಈಗ ನೀವು ಒಂದೆರಡು ಅದನ್ನ ಹೇಳಿ ಅಲ್ಲ. ನೀವು ಉದಾಹರಣೆಗೆ ಈಗ ಹೋಟೆಲ್ಗಳಿಗೆ ಮೊದಲು ಏನಾಗ್ತಿದೆ ಹೇಳಿದ್ರೆ ಆಫೀಸರ್ನವರಿಗೆ ಹೋಟ್ಲಿಗಳಿಗೆ ಹೋಗ್ಲಿಕ್ಕೆ ಸಂಕೋಚ ಆಗ್ತಿತ್ತು. ಅದು ನಮ್ಮ ಹೋಟ್ಲವರಿಗೆ ಏನು ಹೇಳಿದ್ರೆ ಅವ್ರಿಗೆ ಬೇಜಾರು ಮಾಡ್ಕೊಳ್ತಾರೋ, ಅವ್ರು ಎದುರು ಮಾತಾಡ್ತಾರೋ ಅನ್ನುವಂಥದ್ದು. ಆದ್ರೆ ಇವರು ತಮ್ಮ ಸಿಬ್ಬಂದಿಯವರ ಜೊತೆಗೆ ಹೋಗಿ ಹೋಟ್ಲ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಅಲ್ಲಿ ಉಪಯೋಗಿಸುವ ನೀರನ್ನು ಪರಿಶೀಲನೆ ಮಾಡ್ತಾರೆ, ಅಲ್ಲಿ ಒಳಗಿನ ಪ್ರದೇಶಗಳು ಯಾವ ತರ ಇದೆ, ಶುಚಿತ್ವವನ್ನು ಕಾಪಾಡ್ತಾರ, ಎಲ್ಲವನ್ನು ಪರಿಶೀಲನೆ ಮಾಡಿ ಅದು ಆಹಾರ ತಿಂಡಿಗಳು ಅದನ್ನು ತಿನ್ಲಿಕ್ಕೂ ಸರಿಯಾದ ಆಹಾರ ತಿಂಡಿ ಆದ್ರೆ ಮಾತ್ರ ಅದನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲದಿದ್ರೆ ಲೈಸೆನ್ಸ್ ಗಳನ್ನು ಕೂಡ ಅವ್ರು ಕೊಡ್ತಾ ಇಲ್ಲ. ಬೆಳಿಗ್ಗೆ 6 ಗಂಟೆ ಬರ್ತಾರೆ ಅವ್ರು ಕಾರ್ಕಳಕ್ಕೆ, 5:30-6 ಗಂಟೆ ಒಳಗೆ ಅವ್ರು ಕಾರ್ಕಳಕ್ಕೆ ಬಂದಾಗ್ತದೆ. ನಾವು ಬೆಳಿಗ್ಗೆ ಫೋನ್ ಮಾಡಿದ್ರೆ ಅವರು ನಮಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ. ಅಂದ್ರೆ ಒಳ್ಳೆ ಉದ್ದೇಶ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಿದ್ದಾರೆ. ನಾನು ಹೇಳೋದು ಉಳಿದ ಅಧಿಕಾರಿಗಳು ಕೂಡ ಇವರನ್ನ ಫಾಲೋ ಮಾಡ್ಬೇಕು ಅನ್ನುವಂಥದ್ದು. ಯಾಕೆಂದ್ರೆ ಇವರು ಕೇವಲ ಸ್ವಚ್ಛತೆ ಮಾತ್ರ ಅಲ್ಲ, ಅವರು ಬಂದ ನಂತರ ಕಾರ್ಕಳದ ಇತಿಹಾಸದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅತಿ ಹೆಚ್ಚಾಗಿದೆ. ಸುಮಾರು 40 ಲಕ್ಷಕ್ಕಿಂತಲೂ ಹೆಚ್ಚು ಟ್ಯಾಕ್ಸ್ ಈ ವರ್ಷ ನಾವು ಕಲೆಕ್ಷನ್ ಮಾಡಿದೀವಿ ಅಂತ ಹೇಳಿದ್ರೆ ಅದು ಇಂಥ ಅಧಿಕಾರಿಗಳ ಪ್ರಾಮಾಣಿಕತೆ ಮತ್ತು ದಕ್ಷತೆಗೆ ಸಂದ ಗೌರವ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವಿನಾಶ್ ಅವರು, ಈಗ ರಾಜಕೀಯ ರಹಿತವಾಗಿ ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತೀರಲ್ಲ? ಅಲ್ಲ, ರಾಜಕೀಯ ರಹಿತರ ಆಡಳಿತದಲ್ಲಿ ರಾಜಕೀಯ ಅನ್ನುವಂಥದ್ದು ಇಲ್ಲ. ಅವರೊಬ್ಬರು ಅಧಿಕಾರಿ, ನಾವು ಜನಪ್ರತಿನಿಧಿಗಳು, ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಅವನಂತರ ದಕ್ಷ ಪ್ರಾಮಾಣಿಕ ಅಧಿಕಾರಿ ಯಾರು ಅದು ಕೂಡ ಅದು ನಮ್ದು ಸಪೋರ್ಟ್ ಯಾವತ್ತೂ ಇದೆ. ಹಿಂದೆಯೂ ಕೊಟ್ಟಿದ್ದೇವೆ, ಇನ್ನು ಮುಂದೆ ಕೊಡ್ತಾ ಇದ್ದೇವೆ. ಆದ್ರೆ ಅವ್ರು ಇವರ ಕೆಲಸ ಏನಿದೆ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಮುತುವರ್ಜಿ ವಹಿಸ್ತಾರೆ. ಎಲ್ಲ ಆಫೀಸರ್ನವರಿಗೆ ಸ್ವಲ್ಪ ಮೋಟಿವೇಟ್ ಮಾಡ್ತಾರೆ. ಅವ್ರು
ಅಂದ್ರೆ ಅವರು ಈಗ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಾರ್ಕಳದಲ್ಲಿ ಮಾಡಿರುವಂತ ಕೆಲಸವನ್ನ ಪ್ರಾಯಶಃ ಸುತ್ತಮುತ್ತಲಿನ ಈ ಭಾಗದ ಎಲ್ಲದಕ್ಕೂ ರೀಚ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ನಮ್ದು ವೇಸ್ಟ್ ಖಂಡಿತ ಅವರು ಮಾಡ್ಬೇಕು. ನೋಡಿ, ನಮ್ಗೆ 3-4 ವರ್ಷಗಳ ಹಿಂದೆ ನಾವು ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದಾಗ ಕಾರ್ಕಳದಲ್ಲಿ ಘನತ್ಯಾಜ್ಯ ವಿಲೇವಾರಿಯ ಬಗ್ಗೆ ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನು ಮಾಡಿದ್ದೆ. ಸುಮಾರು 12 ಶಾಲಾ ಕಾಲೇಜುಗಳಲ್ಲಿ 5,000 ಮಕ್ಕಳಿಗೆ 1.5 ಗಂಟೆ ಮಾಹಿತಿ ಕಾರ್ಯಕ್ರಮಗಳನ್ನು ಮಾಡಿ ಒಳ್ಳೆ ರೀತಿಯ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ನಾವು ಆವತ್ತು ಮಾಡಿದೆವು. ಆಗ ಸ್ವಲ್ಪ ಜನರಲ್ಲಿ ಅವೇರ್ನೆಸ್, ಮಕ್ಕಳಲ್ಲಿ ಅವೇರ್ನೆಸ್ ಬಂದಿತ್ತು. ಕಸದ ಬುಟ್ಟಿಗಳನ್ನೆಲ್ಲ ಕೊಟ್ಟು ಕಸಗಳನ್ನು ಹೇಗೆ ವಿಂಗಡಣೆ ಮಾಡಬೇಕು ಅಂತ ಕೆಲಸಗಳನ್ನು ನಾವು ಶಾಲೆ ಕಾಲೇಜುಗಳಲ್ಲಿ ಅವತ್ತೇ ಮಾಡಿದ್ದೆವು. ಅದು ಸ್ವಲ್ಪ ಮಟ್ಟಿಗೆ ಜನರಿಗೆ ರೀಚ್ ಆಯ್ತು. ಅದ ನಂತರ ಇರುವಂತಹ ದಕ್ಷ ಅಧಿಕಾರಿ ಬಂದ್ರು, ಅದನ್ನು ಮುಂದುವರಿಸಲಿಕ್ಕೆ ಒಳ್ಳೇದಾಯ್ತು. ಜನರಿಗೆ ಅದ್ರ ಬಗ್ಗೆ ಮತ್ತಷ್ಟು ಒಂದು ಆಸಕ್ತಿ ಬಂತು. ಏನೋ ಮಾಡ್ತಾ ಇದ್ದಾರೆ, ಒಂದು ಹೊಸತನ ಮಾಡ್ತಾ ಇದ್ದಾರೆ. ಗಾಡಿಗಳಲ್ಲಿ ಮೈಕ್ಗಳನ್ನು ಅಳವಡಿಸಿ ಸ್ವಚ್ಛತೆಯ ಬಗ್ಗೆ ಹೊಸ ಶಬ್ದಗಳನ್ನು ಉಪಯೋಗ ಮಾಡಿಕೊಂಡು ಜನರಿಗೆ ಅವೇರ್ನೆಸ್ ಮುಟ್ಟಿಸುವಂತ ಕೆಲಸಗಳನ್ನು ಮಾಡ್ತಿದ್ದಾರೆ. ನಾವು ಅವ್ರ ಜೊತೆ ಕೈ ಜೋಡಿಸಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಹಲವಾರು ಸಂಘ ಸಂಸ್ಥೆಗಳು ಕೂಡ ನಮಗೆ ಪುರಸಭೆಗೆ ಸಹಾಯನ ಮಾಡ್ತಾ ಇದೆ. ಇದೊಂದು ಒಳ್ಳೆ ಹೆಜ್ಜೆ ಮತ್ತು ಒಳ್ಳೆ ಒಂದು ಕಾರ್ಯವೈಖರಿ ಇರುವುದು ಅಂತ ಹೇಳಲಿಕ್ಕೆ ನಾನು ಖಂಡಿತ ಥ್ಯಾಂಕ್ ಯು ನೀವು ಫೋನ್ ಮಾಡಿ ನಮ್ಮ ಜೊತೆ ಮಾತನಾಡಿದ್ರೆ ಸುಬೋಧ್ ರಾವ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೌದು ನೋಡಿ ಸರ್, ಜನರಿಂದನೇ ಬರ್ತಾ ಇದೆ ಒಬ್ಬ ಜನಪ್ರತಿನಿಧಿ ಹೇಳಿದಂಥ ಮಾತು. ಅಲ್ಲ, ನಾವು ಎಲ್ಲಿ ನಿಲ್ಸಿದ್ವಿ ಅನ್ನೋದ್ರ ಬಗ್ಗೆ ನನಗೆ ನೆನಪಾಗ್ತಾ ಇಲ್ಲ. ಪ್ಲಾಸ್ಟಿಕ್ ಅಲ್ಲ, ಫಾರಿನ್ ದೇಶಗಳಲ್ಲಿ ಅಲ್ಲಿ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್, ನೀವು ಅದ್ರ ಬಗ್ಗೆ ಒಂದಷ್ಟು ಖಂಡಿತ ನೀವು ಸ್ಟಡಿ ಮಾಡಿದ್ದಿರಬಹುದು ಸರ್. ಅದು ಭಾಳ ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ಅಲ್ಲಿ ಒಂದು ಕಸವನ್ನು ಕೂಡ ರಸ್ತೆ ಮೇಲೆ ಹಾಕೋದಕ್ಕೆ 100 ಟೈಮ್ಸ್ ಆಲೋಚನೆ ಮಾಡ್ತಾನೆ ಒಬ್ಬ ವ್ಯಕ್ತಿ. ಬಟ್ ಇವತ್ತಿಗೂ ಕೂಡ ನನ್ನನ್ನು ಇನ್ಕ್ಲೂಡ್ ಮಾಡಿ ನಾನು ಹೇಳುವಂಥದ್ದು, ಕಾರ್ನಲ್ಲಿ ಹೋಗುವಾಗ ನಾವು ಚಾಕ್ಲೇಟ್ ತಿಂದು ತೆಗೆದು ಡೌನ್ ಮಾಡಿ ಹಿಂಗೆ ಬಿಸಾಕ್ಬಿಡ್ತೀವಿ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಅಲ್ಲ. ಇದರಿಂದ ನಾವು ಯಾವಾಗ ಹೊರಗೆ ಬರೋದು ಅಂತ ಈ ಪ್ರಶ್ನೆ ನಾನು ನನಗೆ ಕೇಳ್ಕೊತಾ ಇದ್ದೀನಿ. ಯಾವಾಗ ನಾನು ಹೊರಗೆ ಬರೋದು ಇದರಿಂದ? ಈ ಮೈಂಡ್ಸೆಟ್ಟಿಂದ ನಾನು ಯಾವಾಗ ಸುಮ್ಮನೆ ಸ್ವಚ್ಛ ಭಾರತ್ ಅಭಿಯಾನ ಅಂತ ಜೈ ಅಂತ ಇಲ್ಲಿ ಟೀ ಶರ್ಟಲ್ಲಿ ಹಾಕೊಂಡು ಬರ್ಕೊಂಡು ನರೇಂದ್ರ ಮೋದಿ ಅವ್ರ ಫೋಟೋ ಹಾಕೊಂಡು ಇದು ಮಾಡಿದ್ರೆ ಆಗಲಿಲ್ಲ. ಏನಂತೀರ ಸರ್? ಇದಕ್ಕೆ ಏನಾಗಿದೆ ಅಂದರೆ, ಫಾರಿನ್ ವಿದೇಶಗಳಲ್ಲಿ ಕಾನೂನು ಕಟ್ಟುನಿಟ್ಟಾಗಿ ಜಾರಿ ಮಾಡ್ತಾರೆ. ನಮ್ಮ ದೇಶದಲ್ಲಿ ಕಾನೂನು ಮಾಡುವಾಗ ಸ್ವಲ್ಪ ಅಡೆತಡೆಗಳುಂಟು. ಆದ್ದರಿಂದ ವಿದೇಶಕ್ಕೂ ನಮ್ಮ ದೇಶಕ್ಕೂ ಹೋಲಿಸುವಾಗ ಅಲ್ಲಿ ವಿದೇಶಗಳಲ್ಲಿ, ಉದಾಹರಣೆ ಸಿಂಗಾಪುರ್, ಅಲ್ಲಿಯ ಪ್ರತಿಯೊಂದು ರೋಡ್ಗಳು ನೋಡಿದ್ರೂ ಸ್ವಚ್ಛವಾಗಿರ್ತದೆ. ಎಲ್ಲೂ ಪ್ಲಾಸ್ಟಿಕ್, ಎಲ್ಲೂ ಪೇಪರ್ ಕಾಣೋದಿಲ್ಲ ನೀವು ಹೇಳಿದಾಗೆ. ಆದರೆ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಜನರಿಗಿನ್ನೂ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಇದು ನನ್ನ ಕರ್ತವ್ಯ, ನಾನು ಇದನ್ನು ಹಾಕಬಾರ್ದು, ನನ್ನ ನಗರ, ಇಲ್ಲಿ ನನ್ನ ಕಾರ್ಕಳ, ನಾನು ಇಲ್ಲಿ ಸ್ವಚ್ಛತೆ ಕಾಡಬೇಕು. ಪ್ರತಿಯೊಬ್ಬ ನಾಗರಿಕರಲ್ಲಿ ಅದು ಬರಬೇಕು. ಸ್ವತಃ ಬಂದರೆ ಮಾತ್ರ ಆಗ್ತದೆ. ಇಲ್ಲ, ಪ್ರತಿಯೊಬ್ಬರಿಗೆ ಪೆನಾಲ್ಟಿ ಇಶ್ಯೂ ಮಾಡಬೇಕು. ನಾವು ಮಾಡಿದರೆ ಕಾನೂನು ತರಬೇಕು ಅದನ್ನು. ಸರ್, ಆ ನಿಟ್ಟಿನಲ್ಲಿ ಕಾರ್ಕಳದಲ್ಲಿ ನೀವು ಒಂದೇನೋ ಸ್ಟೆಪ್ ತಗೊಂಡಿದ್ದೀರಿ, ಅದು ಏನು ಅಂತ ದಯವಿಟ್ಟು ಹೇಳಿ ಸರ್. ನಮ್ಮ ಕರ್ನಾಟಕ ಪುರಸಭೆ ಕಾಯ್ದೆ 1964 ಸೆಕ್ಷನಲ್ಲಿ ನಮಗೆ ಅಧಿಕಾರ ಇದೆ. ಏನಂತ? ಯಾವುದೇ 224ರಲ್ಲಿದೆ, ಒಬ್ಬ ತ್ಯಾಜ್ಯವನ್ನು ಇರಲಿ, ಯಾರೇ ಮನೆ ಇರಲಿ ಅಥವಾ ಒಬ್ಬ ನಾಗರಿಕ ಇರಲಿ, ಹೊರಗಡೆ ಬಿಸಾಡಿದ್ರೆ ಆಗಿನ ಕಾಲದಲ್ಲಿ 25 ರೂಪಾಯಿ ದಂಡ ವಿಧಿಸಬೇಕಂತ ಇದೆ. ಆದರೆ ಈಗಿನ ಸೆಕ್ಷನ್ 276ರಲ್ಲಿ ನಮಗೆ ಅವನ ಮೇಲೆ ಸುಮಾರು 5,000ವರೆಗೂ ದಂಡ ವಿಧಿಸ್ಬೋದು. ಅವನ ಮೇಲೆ ನ್ಯಾಯಾಲಯದಲ್ಲಿ ಅವನ ಮೇಲೆ ದಾವೆ ಹೂಡ್ಬೋದು ಅಂತ ಅಧಿಕಾರ ಇದೆ. ಆ ಸೆಕ್ಷನ್ ಉಪಯೋಗ ಮಾಡಿ ನಾವು ದಂಡ ವಿಧಿಸ್ತಾ ಇದ್ವಿ ಕಾರ್ಕಳದಲ್ಲಿ. ಮತ್ತು ಜನರಿಗೆ ಹೇಳ್ತಾ ಇದ್ವಿ, ಈ ರೀತಿ ಸೆಕ್ಷನ್ 276 ಪ್ರಕಾರ ಯಾಕೆ ನಿಮ್ಮ ಮೇಲೆ ಪ್ರಾಸಿಕ್ಯೂಟರ್ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಬಾರ್ದು ಎಂಬುದಾಗಿ ನೋಟಿಸ್ ಕೊಡ್ತೀವಿ ಯಾರು ಘನತ್ಯಾಜ್ಯ ಹಾಕಿದ್ರೆ ಹೊರಗಡೆ. ಆದ್ದರಿಂದ ನಾಗರಿಕರಿಗೆ ಸ್ವಲ್ಪ ಹೆದರಿಕೆ ಉಂಟಾಗ್ತದೆ. ಇದು ಬಿಟ್ಟರೆ ನಾವು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಕೆಲವು ಕಡೆ ಕೇಳುವುದಿಲ್ಲ. ಕೆಲವರಿಗೆ ಈ ಕಾನೂನನ್ನು ಉಪಯೋಗ ಮಾಡಲೇಬೇಕಾಗ್ತದೆ. ಕೆಲವರಿಗೆ ನಾವು ಒಳ್ಳೆ ರೀತಿಯಲ್ಲಿ ಅವರಿಗೆ ಹೇಳಬೇಕಾಗ್ತದೆ. ಕರೆಕ್ಟ್ ಹೇಳೋ ರೀತಿಯಲ್ಲೇ ಹೇಳಬೇಕು. ಶಂಕದಿಂದ ಬಂದ ತೀರ್ಥ ಅಂದಂಗೆ. ಎಸ್, ನಾನು ಮಾತನಾಡ್ತಿದ್ದೀನಿ ಕಾರ್ಕಳ ಪುರಸಭೆ ಅಧಿಕಾರಿ ರಾಯಪ್ಪ ಅವ್ರ ಜೊತೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಒಂದು ವಿಶೇಷ ಕಾರ್ಯಕ್ರಮ, ವೇಸ್ಟ್ ಮ್ಯಾನೇಜ್ಮೆಂಟ್. ನಮ್ಮ ಮನೆಯಲ್ಲಿ ನಾವು ಘನತ್ಯಾಜ್ಯವನ್ನು ಹೇಗೆ ವಿಲೇವಾರಿ ಮಾಡ್ಬೋದು, ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ, ಪ್ಲಾಸ್ಟಿಕನ್ನು ಕ್ರೋಢೀಕರಿಸಿ ನಂತರ ಅದನ್ನು ಏನು ಮಾಡ್ಬೋದು ಅನ್ನೋದ್ರ ಭಾಳ ವಿಸ್ತೃತವಾದಂಥ ವಿಚಾರವನ್ನು ನೀವು ನೋಡಿದ್ರಲ್ಲ. ಕಾರ್ಕಳದಲ್ಲಿ ಯಾವ ಥರದ ಒಂದು ಸ್ಟ್ರಾಂಗ್ ಸ್ಟೆಪ್ಪನ್ನು ತೊಗೊಂಡಿದ್ದಾರೆ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾತುಕತೆ ಮಾಡ್ತೀನಿ ಸಣ್ಣ ಬ್ರೇಕ್ನ ನಂತರ.